Hi, hello, hi everyone. My name is Prashma. My name is Manvi. We are from third standard. ಶಾಲೆ ಎಂದರೆ ನಮ್ಮಂತಹ ಮುದ್ದು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಖುಷಿಯಿಂದ ಇರಬೇಕಾದ ಜಾಗ ಮಾತ್ರವಲ್ಲ, ಖುಷಿಯಿಂದ ಕಲಿಯಬೇಕಾದ ಜಾಗ. ಶಾಲೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಶಾಲೆ ಎಂಬುದು ನಮ್ಮ ಸುಂದರ ಪ್ರಪಂಚ. ನಮ್ಮೊಳಗಿನ ಪ್ರತಿಭೆ ಹೊರತರುವ ವೇದಿಕೆಯೇ ಈ ನಮ್ಮ ಶಾಲೆ. We are more proud that we are studying in a government school which gives all the basic facilities to make every child educated. Let's see the benefits given by the school to the dance school Chale Hum. And please welcome my third standard friends. A big round applause. से दुनिया के राज खुलते हैं, कोई आगे चलता है हम पीछे चलते हैं। दीवारों पे किस्मत अपनी लिखी जाती है, इससे हमको जीने की वजह मिलती जाती है। रोके से ना रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम।
ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಬಿಡುತ್ತೀಯೇ ನೀನು. ಕಿವಿ ಕಂಠದಲ್ಲಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿದೆ ನೀನು. ಕಾಪಿ ಮತ್ತು ಪುಸ್ತಕವೆಲ್ಲ ಶಾಲೆ ಕೊಡುವುದು ಶಾಲೆ ಕೊಡುವುದು ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು ಶಾಲೆ ಕೊಡುವುದು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ ತಲುಪುವೆ ಶಾಲೆಯ ಗೇಟಿನ ತನಕ. ಉಸಿರೇ ಅಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ನಿಜ 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 ಇದುವೇ ನೀತಿಯು. ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆಯ